ಕೆನೆಮೂಲ್ಕಿಯಲ್ಲಿ ನಡೆದಿದ್ದ ಕೆಸರುಗದ್ದೆ ಕಾರ್ಯಕ್ರಮದಲ್ಲಿ ಐಸ್ ಕ್ರೀಂ ಮಾರಾಟಗಾರರೊಬ್ಬರು ಗಮನ ಸೆಳೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಐಸ್ ಕ್ರೀಂ ವ್ಯಾಪಾರಿಯ ಬಗ್ಗೆ ಪ್ರಶಂಸೆಯ ಸುರಿಮಳೆಯೇ ಸುರಿಯುತ್ತಿದೆ. ತಾನು ಮಾರಾಟ ಮಾಡಿದ್ದ ಐಸ್ ಕ್ರೀಂ ತಿಂದ ಜನರು ಐಸ್ ಕ್ರೀಂ ಕಪ್ಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗಿದ್ರು. ಆದರೆ ಕಾರ್ಯಕ್ರಮ ಮುಗಿದ ಬಳಿಕ ಐಸ್ ಕ್ರೀಂ ವ್ಯಾಪಾರಿ ತನ್ನ ವ್ಯಾಪಾರದಿಂದಾಗಿ ಕೆಸರುಗದ್ದೆ ಪರಿಸರದಲ್ಲಿ ಬಿದ್ದಿದ್ದ ಐಸ್ ಕ್ರೀಂ ಕವರ್ಗಳನ್ನು ಹೆಕ್ಕಿ ತೆಗೆದಿದ್ದಾರೆ. ಇದನ್ನು ಗಮನಿಸಿದ ಪರಿಸರ ಸ್ನೇಹಿ ವ್ಯಕ್ತಿಯೊಬ್ಬರು ವ್ಯಾಪಾರಿಯ ಪರಿಸರ ಕಾಳಜಿಯನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಇದೀಗ ಈ ವಿಡಿಯೋ ಕ್ಲಿಕ್ಕಿಸಿದ ಸಾಕಷ್ಟು ಜನರು ಐಸ್ ಕ್ರೀಂ ವ್ಯಾಪಾರಿಯನ್ನ ಹಾಡಿ ಹೊಗಳಿದ್ದಾರೆ. ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜನರಿಗೆ ಕಸ ಎಸೆಯುವ ಮೊದಲು ಆಲೋಚಿಸಲು ಇದೊಂದು ಪಾಠವಾಗಲಿ ಅಂತ ಹಲವು ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ಕಾರ್ಯಕ್ರಮಗಳನ್ನು ಆಯೋಜಿಸುವವರು ಕೂಡ ಇದರಿಂದ ಪಾಠ ಕಲಿಯಬೇಕು ಅಂತ ಕಮೆಂಟ್ ಮಾಡುತ್ತಿದ್ದಾರೆ.